ಸಮಾಜದಿಂದ ಕಲ್ತವ, ನಾನು ಸಮಾಜದ ದುಡ್ಡಿನಲ್ಲಿ ಕಲ್ತವ. ನಾನು ಸಮಾಜಕ್ಕೆ ಕೊಡ್ಲೇಬೇಕು. ಅದಕ್ಕೋಸ್ಕರ ನಾನು ಮೊದಲು ಇಟ್ಟದ್ದು 10 ರೂಪಾಯಿ. ಐ ಆಮ್ ಅಗೇನ್ಸ್ಟ್ ಇನ್ಫ್ಲೇಷನ್. ನನ್ನ ರೇಟ್ನಲ್ಲಿ ಇನ್ಫ್ಲೇಷನ್ ಇಲ್ಲ. 50 ವರ್ಷ ಆದರೂ 10 ರೂಪಾಯಿ. ಹಾಗಾಗಿ ಅದು 10 ರೂಪಾಯಿ. ನನ್ನ ಮೆಡಿಕಲ್ ಆಗುವಾಗ ಆ ದುಡ್ಡು ಕೊಡ್ಲಿಕ್ಕೂ ನಮ್ಮ ಅಪ್ಪ ಭಾರಿ ಕಷ್ಟಪಡ್ತಾ ಇದ್ರು. ನನ್ನ ಅಪ್ಪ SP, ತಮಿಳ್ನಾಡಿನಲ್ಲಿ SP ಆಗಿದ್ರು. ಅವರಿಗೆ ನನಗೆ ಖರ್ಚಿಗೆ ದುಡ್ಡು ಕೊಡಲಿಕ್ಕೆ ಭಾರಿ ಕಷ್ಟ ಆಗ್ತಿತ್ತು. ಹಾಗಾಗಿ ಪಾಸಾದ ಕೂಡಲೇ ನನ್ನ ಕಂಡಿತ್ತು ಅಮೇರಿಕಕ್ಕೆ ಹೋಗಿ ಸರಿ ದುಡ್ಡು ಮಾಡಿ ನನ್ನ ಅಪ್ಪನಿಗೆ ಕಳಿಸ್ಬೇಕು ಅಂತ ಆಯ್ತು ನನಗೆ. ಹಾಗೆ ನಾನು ಪರೀಕ್ಷೆ ಕೂತ್ಕೊಳ್ಬೇಕು ಅಂತ ಹೇಳುವಾಗ, ನಾಳೆ ಪರೀಕ್ಷೆ ಆದರೆ ನಮ್ಮ ಅಪ್ಪ ಕರೆದ್ರು, ಈ ಪಾರವಲ್ಲಿ ಅಮೇರಿಕಾಗೆ ಈ ಮೂಲೆ ಒಂದು ತೋಡು ಅಂತ ಹೇಳಿದ್ರು. ನಮ್ಮ ಅಪ್ಪ ಹೇಳಿದ್ರೆ ಅದು ಮತ್ತೆ ಇದು ಯಾವುದು ಶ್ರೀರಾಮ ಇದು ಇದಿದ್ದಾಗೆ ಆಯಿತು ಅಂತ ಹೇಳಿದೆ. ಕಣ್ಣಲ್ಲಿ ನೀರು ಬಂತು, ಕೂಗಿದೆ, ಎಲ್ಲ ಮಾಡಿದೆ. ಮಾಡಿ ಹೇಳಿದ್ರೆ ನಿಕ್ಕ ಸಾಲ ಪೋಡಿ ಹೊಡ್ಚಿ ನಿಕ್ಕ ಯಾನೊಂಜಿ ಗೌರ್ಮೆಂಟ್ ಕೆಲಸ 70 ಪೋ ಕೆಲಸ ಅಂತೇಳಿ. ವಿಠಲ್ ದಾಸ್ ಶೆಟ್ಟರ್ ಮಿನಿಸ್ಟರ್ ಆಗ ನಮ್ಮ ಅಪ್ಪ ಒಂದು ಲೆಟರ್ ಬರೆದ್ರು, ನನ್ನ ಮಗ ಪಾಸ್ ಆಗಿದ್ದಾನೆ, ಅವನಿಗೆ ಒಂದು ಕೆಲಸ ಕೊಡಿಸಿ ಅಂತ ಬರ್ದಾಕಿ ಒಂದು ಪೇಪರಲ್ಲಿ ಬರ್ದಾಕಿದ್ರು. ಬಂತು ಮಾರ್ಯಾರೆ ಕೆಲಸ, ಬರೀ ಬರ್ದಾಕಿದ್ದು ಮಾತ್ರ ಬಂತು. ಕುಂದಾಪುರದ ಸಿದ್ದಾಪುರದಲ್ಲಿ ನಿಮ್ಮ ಮಗನಿಗೆ ಮೆಡಿಕಲ್ ಆಫೀಸರ್ ಆಗಿ ಆಗಿದೆ ಅಂತ. ಹೋದೆ ಅಲ್ಲಿಗೆ, ಹೋಗಿ ಬ್ಯಾಗ್ ಹಿಡ್ಕೊಂಡು ಹೋದೆ. ಹೋಗಿ ನೋಡಿದೆ, ಏನಪ್ಪ ಹೇಗುಂಟು ಅಂತ. ಕುಂದಾಪುರದಿಂದ 25 ಮೈಲ್ ಉಂಟು, ಅದು 25 ಕಿಲೋಮೀಟರ್. ಆಮೇಲೆ ನೋಡಿದೆ, ಅಲ್ಲಿ ಹೋಗುವಾಗ ಇದೆಲ್ಲ ಹೋಗ್ತದೆ, ಹೈ ಟೆನ್ಷನ್ ಲೈನ್ ಎಲ್ಲ ಹೋಗ್ತದೆ, ಪರವಾಗಿಲ್ಲ ಅಂತ ಹೋದೆ. ಹೋಗಾಗ ನನ್ನ ಮಿತ್ರ ಸುಬ್ರಾಯ ಭಟ್ರು ಅಲ್ಲಿ ಡಾಕ್ಟರ್ ಆಗಿದ್ದಾರೆ. ಅವರು ನನಗೆ ಚಾರ್ಜ್ ಕೊಟ್ಟು ಅವರು ಅಲ್ಲಿ ರಟ್ಟು ಅಂದಾಜಿ, ಒಳ್ಳೆ ಜಾಗಕ್ಕೆ ರಟ್ಟು ಅಂದಾಜಿ. ನನಗೆ ಹೇಳಿದರು ಇನ್ನು ತಗೋ ಅಂತ ಹೇಳಿದರು. ಆಯ್ತು ತಗೊಂಡು ನೋಡೋ, ಅಲ್ಲಿ ಲೈಟ್ ಇಲ್ಲ, ದೀಪ ಹೊತ್ತಿಸ್ಬೇಕು, ನೀರಿಲ್ಲ, ಒಂದು ಕ್ವಾರ್ಟರ್ಸ್ ಉಂಟು, ಇಷ್ಟಿತ್ತು. ತೊಂದರೆ ಇಲ್ಲ, ನಾವು ಯಾವುದಕ್ಕೂ ರೆಡಿ ಅಂತೇಳಿ ಅವರಿಗೆ ಹೇಳಿದೆ, ಇವತ್ತು ಒಂದು ದಿವಸ ನಿಲ್ಲಿ, ನನಗೆ ಹೆದರಿಕೆ ಆಗ್ತದೆ, ಪೇಷಂಟ್ ಬಂದರೆ ಏನು ಮಾಡಬೇಕು. ನಾನು MBBS ಪಾಸ್ ಆದಷ್ಟೇ, ನನಗೆ ಎಂತ ಗೊತ್ತುಂಟು, ಮಣ್ಣು ಗೊತ್ತುಂಟು. ಹೋಗ್ಬೇಡಿ 2 ದಿವಸ ಇರಿ ನನಗೆ ದಯವಿಟ್ಟು ದಮ್ಮಯ್ಯ ಹೊಡಿದೆ. ಆಯ್ತಾಯ್ತು ಅಂತೇಳಿ ಅವರು ನಿಂತರು. 2 ದಿವಸ ಆದಮೇಲೆ ಸ್ವಲ್ಪ ನನಗೂ ಧೈರ್ಯ ಬಂತು. ಮತ್ತೆ ನಾನು ನನ್ನ ಕೆಲಸವನ್ನು ಶುರು ಮಾಡಿದೆ. ಅಲ್ಲಿ ಎಂತ ಮಾರೇರೆ, ಅಲ್ಲಿ ನಡಿಬೇಕು, ಪೇಷಂಟ್ ಬರ್ತಾರೆ, ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಅಂತೇಳಿ ನಡ್ಕೊಂಡು ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು, ಹೊಳೆ ಉಂಟು, ಹೊಳೆಯನ್ನು ದಾಟಿಕೊಂಡು ಹೋಗ್ಬೇಕು. ಇದೆಲ್ಲ ಕೆಲಸ ನನಗೆ ಮದುವೆ ಆಗಿರಲಿಲ್ಲ. ಮದುವೆ ಆಗಿದ್ರೆ ನನ್ನ ಹೆಂಡತಿ ಬಿಡ್ತಾ ಇರಲಿಲ್ಲ. ಹಾಗೆ ಎಲ್ಲ ಕಡೆ ಹೋದೆ. ಹೋಗಿ ಎಲ್ಲ ಪೇಷಂಟ್ ಎಲ್ಲ ನೋಡಿ ನಾನು ಮಾಡ್ತಾಯಿದ್ದೆ. ಆಗ ನನಗೊಂದು ಹುಚ್ಚು ಹಿಡೀತು, ಫ್ಯಾಮಿಲಿ ಪ್ಲ್ಯಾನಿಂಗ್. ನನಗೆ ಪ್ಲ್ಯಾನಿಂಗ್ ಅಂದರೆ ಭಯಂಕರ. ನಮ್ಮ ದೇಶದ ಜನಸಂಖ್ಯೆ ಕಡಿಮೆ ಮಾಡಿ ಎಲ್ಲರೂ ಉತ್ತಮ ಜೀವನ ಮಾಡಬೇಕು, ಎಲ್ಲರೂ ಒಳ್ಳೆಯದರಲ್ಲಿ ಇರಬೇಕು ಅಂತೇಳಿ. ನನಗಾಗ ಹಿಂದುತ್ವ ಇರಲಿಲ್ಲ, ಅಷ್ಟೇ ನನ್ನ ತಲೆಯಲ್ಲಿದ್ದು. ಹಾಗಾಗಿ ನಾನು ಭಾರಿ ಶ್ರಮಪಟ್ಟು, ನನಗೆ ಭಾರಿ ದೊಡ್ಡ ಬ್ಲಾಕ್ ಇತ್ತು, ಗಂಗೊಳ್ಳಿಯಿಂದ ಹಿಡಿದು ಬೈಂದೂರುವರೆಗೆ, ಶಿರೂರುವರೆಗೆ ನಮ್ಮದು ಏರಿಯಾದು. ನಾನು ಅಲ್ಲಿ ಹೋಗಿ ಎಲ್ಲ ಆಪ್ರೇಷನ್ ಮಾಡಿ ಐ ಸ್ಟುಡ್ ಫಸ್ಟ್ ಇನ್ ದ ಡಿಸ್ಟ್ರಿಕ್ಟ್. ಫ್ಯಾಮಿಲಿ ಪ್ಲ್ಯಾನ್ನಲ್ಲಿ ನಾನು ಫಸ್ಟ್ ಬಂದೆ. ನಾನು ದೋಣಿಯಲ್ಲಿ ಕೂಡ ಹೋಗಿದ್ದೇನೆ. ಈ ಗಂಗೊಳ್ಳಿ ಹೊಳೆಯನ್ನು ದೋಣಿಯಲ್ಲಿ ದಾಟಿ ಹೋಗಿ ಆಪ್ರೇಷನ್ ಮಾಡಿ ಬರ್ತಾ ಇದ್ದೆ. ಕೊಡುಗೆಯವರ, ನಮ್ಮ ಈಗ AJ ಕೊಡುಗೆಯವರು ಇದ್ದಾರಲ್ಲ, ಅವರ ಊರಿನಲ್ಲಿ ನಾನು ಸಿದ್ದಾಪುರ, ಅದು ಅವರದ್ದು ಊರು, ಅವರು ನಮಗೆ ಗುರುಗಳು. ಅವರ ನಿದರ್ಶನ ಪ್ರಕಾರ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಅಲ್ಲಿಂದ 3 ವರ್ಷ ಕೆಲಸ ಮಾಡಿದೆ. ಆಗ ನನಗೆ MS ಸೀಟ್ ಬಂತು. ಹಾಗಾಗಿ ನಾನು ಆ ಊರು ಬಿಟ್ಟು MS ಮಾಡಲಿಕ್ಕೆ ಅಂತೇಳಿ, ಆಗ ನನಗೆ ಸಿಕ್ಕಿದ್ದ ಸಂಬಳ 300 ರೂಪಾಯಿ. ಸೊ ಅಲ್ಲಿಂದ MS ಮಾಡಿದ್ದು ನಾನು. MS ಮಾಡಿ ಫಸ್ಟ್ ಅಟೆಂಪ್ಟ್ನಲ್ಲೇ ಪಾಸ್ ಆಗಿಬಿಟ್ಟೆ. ಅದು ಏನೋ ಗೊತ್ತಿಲ್ಲ, ಇದು ಸಿಕ್ಕಿದಾಗೆ, ಈಗ ಈ ಪ್ರಶಸ್ತಿ ಸಿಕ್ಕಿದಾಗೆ ಫಸ್ಟ್ ಅಟೆಂಪ್ಟೇ ಪಾಸ್ ಆಗೋದು ಕಷ್ಟ. ಆಗ ಪಾಸಾಗಿ ನನ್ನನ್ನು ಕೋಲಾರಕ್ಕೆ ಹಾಕಿದ್ದು, ಕೋಲಾರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಅಲ್ಲಿಗೆ ಹೋದೆ. ಅಲ್ಲಿ ಯಾರು ಸರ್ಜನೇ ಇಲ್ಲ. ಅಲ್ಲಿ ಆ ಊರಿಗೆಲ್ಲ, ಇಡೀ ಡಿಸ್ಟ್ರಿಕ್ಟ್ಗೆ ನಾನು ಒಬ್ಬನೇ ಸರ್ಜನ್. ನನ್ನ ಗತಿಯೇನು ಹೇಳಿ, ನಾನು ಇನ್ನೂ ಸರಿ ಕೊಯ್ಲಿಕ್ಕೆ ಸರಿ ಗೊತ್ತಿಲ್ಲ ನನಗೆ. ಆಗ ನನ್ನನ್ನು ಅಲ್ಲಿ ಹಾಕಿದ್ದಾರೆ ಇವರು. ಹೋದೆ, ತೊಂದರೆ ಇಲ್ಲ ಅಂತೇಳಿ. ಅಲ್ಲಿ ನನಗೆ ಅಲ್ಲಿ ಹೋದಕ್ಕೆ ಮೇಲೆ ನನಗೆ ಈ ಜನರು ಎಷ್ಟು ಬಡವರು,
ಎಷ್ಟು ಬಡತನ, ಆಮೇಲೆ ಎಷ್ಟು ಇದು ಏನು ಇವರಿಗೆ ಮೆಡಿಕಲ್ ಏಡೇ ಇಲ್ಲ ಅಂತ ಊರದ್ದು. ಆಮೇಲೆ ಇನ್ನೊಂದು ಅವರ ಜೀವನ ರೀತಿ ನನಗೆ ಅರ್ಥ ಆಯಿತು. ಆಮೇಲೆ ಇನ್ನೊಂದೇನು ಅಂತ ಹೇಳಿದರೆ, ನಾನು ಬಂದ ಕೇಸ್ಗಳೆಲ್ಲ ಆಪ್ರೇಷನ್ ಮಾಡಿದೆ. ನಾನು ಪರ್ಫೆಕ್ಟ್ ಆದೆ ಆಪ್ರೇಷನ್ನಲ್ಲಿ. ಮಾಡಿ 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 7 ವರ್ಷ ಇದ್ದೆ. 7 ವರ್ಷ ನನ್ನನ್ನು ಆ ಊರಿನವ್ರು ಬಿಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಿಡುವುದೇ ಇಲ್ಲ. ಅವರು ಹೋಗಿ ಹೆಲ್ತ್ ಮಿನಿಸ್ಟರ್ ಹತ್ರ ಹೇಳಿದರು, ಅವರನ್ನು ಟ್ರಾನ್ಸ್ಫರ್ ಮಾಡಬಾರ್ದು, ಅವ್ರು ಇಲ್ಲೇ ಇರಲಿ. ನಾನಂದರೆ 1 ನಯಾ ಪೈಸಾ ಅಂತ ತಗೊಳ್ಳಿಲ್ಲ, ಅಲ್ಲಿ ಬರೀ ಆಪ್ರೇಷನ್ ಮಾಡಿದೆ. ಒಂದೇ 1 ನಯಾ ಪೈಸಾ ನಾನು ತಗೊಳ್ಳಿಲ್ಲ. ನಾನು ಎಲ್ಲರಿಗೂ ಒಳ್ಳೆ ಸೇವೆಯನ್ನು ಕೊಟ್ಟೆ. ಅಷ್ಟರೊಳಗೆ ನನ್ನ ತಂದೆ ಹೇಳಿದರು, ನನಗೆ ಪ್ರಾಯ ಆಯಿತು, ನೀನು ಪುತ್ತೂರಿಗೆ ಬಾ ಅಂತ. ಸೊ ಅಲ್ಲಿಂದ ಪುತ್ತೂರಿಗೆ ಬಂದೆ. ಪುತ್ತೂರಿಗೆ ಬಂದ್ರೆ ನನ್ನ ಗತಿ ಏನು? ಪುತ್ತೂರು ಅದು ಭಯಂಕರ ಇದದು, ಏನು ಸಿಕ್ಕಾಬಟ್ಟೆ ಪೇಷಂಟ್ ಇರುವ ಆಸ್ಪತ್ರೆ ಅದು. ನಾನು ಮತ್ತು ಪುಟ್ಟಸ್ವಾಮಿ ಆಚಾರ್ಯ ಅಂತ ಇಬ್ಬರೇ ಇದ್ದದ್ದು. ಹೆರಿಗೆ ನಾನು ಮಾಡಬೇಕು, ಎಲುಬಿನ ಡಾಕ್ಟ್ರ್ ಇಲ್ಲ, ಎಲುಬಿನ ಡಾಕ್ಟ್ರ್ ನಾನೇ, ಮಕ್ಕಳ ಡಾಕ್ಟ್ರ್ ಇಲ್ಲ, ಅದೂ ನಾನೇ. ಕೆಲವರಿಗೆಲ್ಲ ನಾನು ಮದ್ದು ಕೊಟ್ಟಿದ್ದೆ, ನೀವೇನು ನಗಾಡೋದು ಬೇಡ, ನಿಮಗೆಲ್ಲ ಕೊಟ್ಟಿದ್ದೇನೆ ನಾನು. ನಿಮಗೆ ಮುಖ್ಯವಾಗಿ ವಾಂತಿ ಭೇದಿ ಸಿಕ್ಕಾಬಟ್ಟೆ. ಆಗ ಈ ಕ್ಯಾನೋಲಾ ಹಾಕಿ ಏನೋ ಮಾಡಿ ಎಲ್ಲರನ್ನು ಬದುಕಿಸ್ತಾ ಇದ್ದೆ. ಇನ್ನು ಹೆರಿಗೆಯಲ್ಲಿ ಕಷ್ಟ ಆದಾಗ ನಮ್ಮ ಅಕ್ಕ ಇದ್ದಾರೆ, ಅಕ್ಕನಿಗೆ ಫೋನ್ ಮಾಡಿ, ಅಕ್ಕ ಸೋತಿದ್ದೇನೆ, ಏನು ಮಾಡೋದು ಅಂತೇಳಿ, ಇದು ಹೀಗೆ ಮಾಡು ಹಾಗೆ ಮಾಡು ಅಂತ ಅವರು ನನಗೆ ಹೇಳ್ತಿದ್ರು. ಕೆಲವು ಸರ್ತಿ ಅವರು ಬಂದು ನೋಡಿ ಕೂಡ ನಮಗೆ ಸಹಾಯ ಮಾಡಿದರು. ಅದಕ್ಕೆ ನಿಮಗೆ ವಂದನೆಗಳು. ಹಾಗೆ ಅಲ್ಲಿ ನಂತರ ಹೀಗೆ ಆಯಿತು. ಆಮೇಲೆ ನಮ್ಮ ಸುಬ್ರಾಯ ಭಟ್ರು ಒಂದು ದಿವಸ ಮಾರ್ಗದಲ್ಲಿ ಹೋಗ್ತಾ ಇದ್ರು. ನಾನು ಈ ಜನ MD ಗೈನೆಕ್ ಹಂಪನಾಟಿಯಲ್ಲಿ ಸುತ್ತಾ ಇದ್ದಾರೆ, ನಿಮ್ಮಿಂದ ಕೆಲಸ ಎಲ್ಲ ಬನ್ನಿ ಅಂತೇಳಿ ರಾಮ್ ಭಟ್ರು ಅಂತೇಳಿ ಅವರನ್ನು ಪುತ್ತೂರಿಗೆ ಹಾಸ್ಪಿಟ್ಲಿಗೆ ಪೋಸ್ಟಿಂಗ್ ಮಾಡಿಸಿದೆ. ಆದಮೇಲೆ ಸ್ವಲ್ಪ ಒಂದು ಹೆರಿಗೆದ್ದು ಹೋಯಿತು. ಫ್ರ್ಯಾಕ್ಚರ್ ನಾನೇ ಪ್ಲಾಸ್ಟರ್ ಹಾಕಬೇಕು, ನಾನೇ ಹಾಕಿದ್ದು. ದಿನ 2-3 ಪ್ಲಾಸ್ಟರ್ ಆಗ್ತದೆ ಎಲ್ಲರ ಕೈ. ಎಷ್ಟು ಜನರ ಕೈ ಸರಿಯಾಗಿದೆಯಾ ತಪ್ಪಾಗಿದೆ ನನಗೆ ಗೊತ್ತಿಲ್ಲ, ಅಂತೂ ಎಲ್ಲರಿಗೂ ಪ್ಲಾಸ್ಟರ್ ಹಾಕಿದೆ. ಆಮೇಲೆ ನನಗೆ ಪುತ್ತೂರಿಗೆ ಬಂದದ್ದು ಒಳ್ಳೆ ಆಯಿತು. ಪುತ್ತೂರಲ್ಲಿ ನನಗೆ ಹಿಂದುತ್ವ ಅಂಟಿದ್ದು. ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿರುವಾಗ ನನಗೆ ಮನೆ ಕಡೆ ಯೋಚನೆ ಇಲ್ಲ, ನೋಡ್ತಾನೆ ಇರಲಿಲ್ಲ. ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಮತ್ತು ನನ್ನ ತಂದೆ ತಾಯಿಯನ್ನು ಮತ್ತು ಎಲ್ಲ ನೋಡಿಕೊಂಡಿದ್ದಾಳೆ. ಅವಳಿಗೆ ನಿಮ್ಮೆಲ್ಲರ ಮುಂದೆ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ನನಗೆ ಗೊತ್ತೇ ಇಲ್ಲ, ಈ ಮಕ್ಕಳೆಲ್ಲ ಹೇಗೆ ಬೆಳೆದು ದೊಡ್ಡದಾಗಿದ್ದಾರೆ ನನಗೆ ಗೊತ್ತೇ ಇಲ್ಲ, ನಾನು ನೋಡಲೇ ಇಲ್ಲ. ಅವರಷ್ಟಕ್ಕೆ ಬೆಳೆದು ದೊಡ್ಡದಾದ ಹಾಗೆ ನಾನು ಅಷ್ಟು ನನಗೆ ಕೆಲಸ ಇತ್ತು, ನನಗೆ ಭಾರಿ ಕೆಲಸ ಇತ್ತು. ಹಾಗೆ ಮಾಡಿದರು. ಹಾಗೆ ನನಗೆ ಇವತ್ತು ಒಂದು ಆಸ್ಪತ್ರೆ ಕಟ್ಟಿ, ಅದು ನನ್ನ ದುಡ್ಡೇನಲ್ಲ, ಅದು ಬೇರೆಯವರ ದುಡ್ಡು. ನನ್ನ ಒಬ್ಬ ಲಾಟ್ ಕೋರ್ಟ್ ಮೆಂಬರ್ ನನಗೊಂದು ರೂಮ್ ಕೊಟ್ಟು ಮುದುಕನನ್ನು ಕೂತ್ಕೊಳಿಸಿ ಪೇಷಂಟ್ ನೋಡುವ ಮಾಡಿದ್ದಾರೆ. ಹಾಗೆ ಮಾಡಿದ MN ಭಟ್ರಿಗೂ ಡಾಕ್ಟರ್ ಶ್ಯಾಮ್, ಭಾರಿ ಒಳ್ಳೆಯ ಜನ, ಅವರು ಭಾರಿ ಇಂಟೆಲಿಜೆಂಟ್ ಜನ ಅವರು. ಮತ್ತು ಸುಬ್ರಾಯ ಭಟ್, ಸಿಜೇರಿಯನ್ ಇಲ್ಲದೆ ಹೆರಿಗೆ ಮಾಡುವಂಥ ಡಾಕ್ಟರ್ ಅಂದರೆ ಸುಬ್ರಾಯ ಭಟ್, ಅವರಿಗೂ ನನ್ನ ವಂದನೆಗಳು. ನನ್ನನ್ನಲ್ಲಿ ಕೂರಿಸಿ ಇವತ್ತು ನನ್ನ ವಾನಪ್ರಸ್ಥವನ್ನು ಅಲ್ಲಿ ಮಾಡ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.